ಪಂಕ್ತಿಭೇದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ನಮ್ಮ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇದು ಕೊನೆಯ ಭಾಗ. ಇದರಲ್ಲಿ ನಾವು ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಬೇಕಾಗಿದೆ. ಜಯನ್ ಅವರೇ, ನಾನು ಕೇಳುವಂಥದ್ದು, ಆಗಲೂ ಕಾಲರ್ ಒಬ್ಬರು ಕೇಳಿದರು, ನೀವು ಯಾಕೆ ಹಿಂದಿನ ಮನಸ್ಥಿತಿಯಲ್ಲಿ ಇನ್ನೂ ಕೂಡ ಇದ್ದೀರಿ? ಹಿಂದೆ ನಮಗೆ ದೇವಾಲಯಕ್ಕೆ ಪ್ರವೇಶ ಇರಲಿಲ್ಲ, ನಮಗೆ ಹೋಟೆಲಲ್ಲಿ ಸರಿಯಾಗಿ ಟ್ರೀಟ್ ಮಾಡ್ತಾ ಇರಲಿಲ್ಲ, ಈಗಲೂ ಅದೇ ಪರಿಸ್ಥಿತಿ ಇದೆ ಅಂತ ಅನಿಸ್ತದೆ? ಖಂಡಿತ ಇದೆ. ನೀವು ಎಣಿಸ್ಕೊಂಡಿದ್ರೆ ಅದು ತಪ್ಪೌದು. ನೀವು ಯಾವ ರೀತಿ ಇದೆ ಅಂತ ಹೇಳ್ತೀರಿ? ಇವತ್ತಿಗೂ ಕೂಡ ನೀವು ಕುಂದಾಪುರ ಭಾಗದ ಬೇರೆ ಬೇರೆ ಅನೇಕ ಹಳ್ಳಿ ಪ್ರದೇಶದಲ್ಲಿ ಇವತ್ತಿಗೂ ಕೂಡ ದಲಿತರಿಗೆ ದೇವಸ್ಥಾನ ಪ್ರವೇಶವಿಲ್ಲ, ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ. ಮತ್ತು ಇವತ್ತಿಗೂ ಕೂಡ ದಲಿತರಿಗೆ ಪ್ರತ್ಯೇಕ ನೀರನ್ನು ಸೇದು ಹಾಕುವಂಥದ್ದು ಪರಿಸ್ಥಿತಿ ಇದೆ. ನಿಮ್ಗೆ ಗೊತ್ತಿಲ್ಲ, ಇದನ್ನು ನೋವುಗಳನ್ನು ನಿಮಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಹೇಳಿದ್ದು ನಾನು. ಮತ್ತು ಈಗ ನೋಡಿ, ಮೀಸಲಾತಿಯ ಮೇಲೆ ಹೇಗೆ ಕಣ್ಣಿದೆ ಅನ್ನೋದಕ್ಕೋಸ್ಕರ ಅಂದರೆ ಪದೇ ಮೀಸಲಾತಿಯನ್ನು, ಈ ಮೀಸಲಾತಿಯನ್ನು ಕೂಡ ವ್ಯವಸ್ಥಿತವಾಗಿ ಎಲ್ಲ ಪ್ರೈವೇಟಿಸಮ್ ಮಾಡುವ ಮೂಲಕ, ಎಲ್ಲ ಖಾಸಗೀಕರಣ ಮಾಡುವ ಮೂಲಕ ಈ ಮೀಸಲಾತಿಯನ್ನು ಹೇಗೆ ಸರ್ವನಾಶ ಮಾಡ್ತಾರೆ. ಇದು ನಮ್ಮಂಥವ್ರನ್ನು ಮಾತ್ರ ಅರ್ಥ ಆಗ್ತದೆ. ನನ್ನ ಪಾಪ ಮುಗ್ಧ ಜನರಿಗೆ ಗೊತ್ತಾಗ್ತಾ ಇಲ್ಲ, ಇನ್ನೂ ಮೀಸಲಾತಿ ಸಿಗ್ತದೆ ಅನ್ನೋ ಆಸೆಯಿಂದ ಓದ್ತಾ ಇದ್ದಾರೆ. ಆದರೆ ಖಂಡಿತ ಮುಂದೆ ಈ ಮೀಸಲಾತಿ ಕೂಡ ಇರುವುದಿಲ್ಲ. ಅಂದರೆ ಈ ಮೂಲಕ ನಾಶ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಿದ್ದಾರೆ ಸರ್? ಯಾರು ಮಾಡ್ತಾ ಇದ್ದಾರೆ? ಯಾವ ಸಮಾಜ ಮಾಡ್ತಾ ಇದೆ? ಇದೇ ಹಿಂದೂ ಸಮಾಜದಲ್ಲಿ ಇರ್ತದಂಥ ಈ ವ್ಯವಸ್ಥೆ ಮಾಡ್ತಾ ಇದೆ. ಈ ನೋವು ಇದು ನಮ್ಮ. ಜೈನ್ ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು ಹೇಳಿ. ಹೆಸರು ಬೇಡ, ಕುಂದಾಪುರದಿಂದ. ಹೇಳಿ. ಇದು ಚರ್ಚೆ ವಿಷಯ ಬಾರಿ ಬೇಜಾರಾಗ್ತಾ ಇದೆ. ಯಾಕಂತ ಹೇಳಿದ್ರೆ ದೇಶದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಿದ್ದೇವೆ ನಾವೆಲ್ಲ ಸೇರ್ಕೊಂಡು. ಇದು ಅವರು ಜಯನ್ ಮಲ್ಪೆಯವರು ಹೇಳ್ತಾರೆ, ಬ್ರಾಹ್ಮಣರು ಬೇರೆ ಜಾತಿಯವರನ್ನ ಅಥವಾ ದಲಿತರನ್ನ ತುಂಬಾ ಅವಹೇಳನಕಾರಿಯಾಗಿ ನಡ್ಕೊಂಡಿದ್ದಾರೆ, ನಮ್ಗೆ ನೋವಾಗ್ತಾ ಇದೆ ಅಂತ. ಅದಿವತ್ತು ನಾನು ಬ್ರಾಹ್ಮಣ ಹೇಳ್ತೇನೆ. ನಾನು ಇವತ್ತೇನಾಗ್ತದೆ ಅಂದ್ರೆ ಎಲ್ಲರೂ ಸೇರ್ಕೊಂಡು ಬ್ರಾಹ್ಮಣರನ್ನು ತುಳಿತಾ ಇದ್ದಾರೆ. ಬ್ರಾಹ್ಮಣರನ್ನು ತುಳಿಯುವಂತ ಒಂದು ದೊಡ್ಡ ಒಂದು ಕಾರ್ಯಕ್ರಮ ಇದು. ಹೋರಾಟ ಕೊಡ್ತೇವೆ, ಅದ್ರ ವಿರುದ್ಧ ಹೋರಾಟ ಕೊಡ್ತೇವೆ. ಏನ್ ಹೋರಾಟ ಸರ್? ದೇಶದಲ್ಲಿ ಒಂದ್ ಕಡೆಯಲ್ಲಿ ಭ್ರಷ್ಟಾಚಾರದಿಂದ ನುಂಗ್ತಾ ಇದ್ದಾರೆ ಜನಪ್ರತಿನಿಧಿಗಳು, ಒಂದ್ ಕಡೆ 100 ಕೋಟಿ ಹಿಂದೂಗಳನ್ನ ಹೊಸಕಿ ಹಾಕ್ತೇವೆ ಅಂತ ಬೇರೆ ಧರ್ಮದವರು ಓಪನ್ ಆಗಿ ಭಾಷಣ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಯಾರು ಮಾತಾಡೋದು ಬೇಡ. ಯಾರೋ ಒಬ್ಬ ಪ್ರಮೋದ್ ಮುತಾಲಿಕ್ ಮತ್ತೊಬ್ಬರ ಇನ್ನೊಬ್ಬರ ಒಂದ್ ಚೂರು ಏನಾದ್ರು ಮಾತಾಡಿದ್ರೆ ಇಡೀ ನಿಮ್ಮ ಮಾಧ್ಯಮದವರು ಸೇರ್ಕೊಂಡು ಎಲ್ಲರೂ ಸೇರ್ಕೊಂಡು ಇಡೀ ದಿವಸ 24 ಗಂಟೆ ಅಥವಾ 360 ದಿವಸ ಅದ್ರ ಬಗ್ಗೆ ವರದಿ ಮಾಡ್ತೀರಿ ಬಿಟ್ರೆ ಇಡೀ ಹಿಂದೂ ದೇಶವನ್ನ ಸರ್ವನಾಶ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಜಾತಿಯನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಯಾವ್ದೋ ಸಿಲ್ಲಿ ಪಾಯಿಂಟ್ ಹಿಡ್ಕೊಂಡು ಲೈಫ್ ಲಾಂಗ್ ಹೋರಾಟ ಮಾಡ್ತೀವಿ ನಾವು. ಏನ್ ಸರ್ ಇದು? ಏನ್ ಸರ್? ತುಂಬಾ ಅವಮಾನ ಆಗ್ತದೆ ನಮ್ಮ ಹಿಂದೂ ರಾಷ್ಟ್ರಕ್ಕೆ. ಓಕೆ, ಧನ್ಯವಾದಗಳು ಜಯನ್ ಅವರು. ನಾನು ಕೇಳಿದಂತದ್ದನ್ನೇ ಅವರು ವಿಸ್ತರಣೆ ಮಾಡಿ ಕೇಳಿದ್ರು. ಯಾಕೆ ದೇಶದಲ್ಲಿ ಎಂತೆಂತ ಸಮಸ್ಯೆಗಳಿದಾವೆ? ಪಂಕ್ತಿ ಭೇದದಂತದ್ದು ದೊಡ್ಡ ಸಮಸ್ಯೆ ಅಲ್ಲ. ಎಲ್ಲ ಸಮಸ್ಯೆಗಳಿಗೆ ಅದರ ರೀತಿಯಲ್ಲಿ ಹೋರಾಟಗಳು ನಡೀತಾ ಇದೆ. ಇಲ್ಲಿ ತಮ್ಗೆ ಗೊತ್ತಿದೆ, ಈ ವ್ಯವಸ್ಥೆಯಲ್ಲಿ ಈಗಿನ ಕಾಲಘಟ್ಟದಲ್ಲಿ ಅನಿವಾರ್ಯತೆ ಆದಾಗ ಈ ಸಮಾಜದ ಬದಲಾವಣೆಗೆ, ಈ ಸಮಾಜದ ಸುಧಾರಣೆಗೆ ಈ ಒಂದು ಅನಿಷ್ಟತೆಯ ಕೂಡ ಹೋರಾಟವು ಅದು ಭ್ರಷ್ಟಾಚಾರದ ವಿರುದ್ಧ ಆಗಿರ್ಬೋದು, ಅದು ಇನ್ನೊಂದು ರೂಪ ಆಗಿರ್ಬೋದು. ಹಾಗಾಗಿ ಮತ್ತೊಂದು ಪ್ರಶ್ನೆ ಕೇಳಿದ್ರು, ಎಲ್ಲರೂ ಸೇರ್ಕೊಂಡು ಆವಾಗಲೇ ಹೇಳಿದಲ್ಲ, ನಾನು ದಿನನಿತ್ಯ ಬ್ರಾಹ್ಮಣರ ಜೊತೆನೆ ಊಟ ಮಾಡುದು, ಟೀ ಕುಡಿತೇನೆ, ಒಟ್ಟಿಗೆ ಕೆಲಸ ಮಾಡ್ತೇನೆ. ನಾವೆಲ್ಲೂ ಬ್ರಾಹ್ಮಣರನ್ನು ಶೋಷಣೆ ಮಾಡ್ತಾ ಇಲ್ಲ. ನಾನು ಹೇಳಿದಲ್ಲ, ನಾನು ಈ ಮಟ್ಟಕ್ಕೆ ನಿಲ್ಲಕ್ಕೆ ಬ್ರಾಹ್ಮಣರೇ ಕಾರಣ. ಅನೇಕ ಮಾಧ್ಯಮ ಮಿತ್ರರನ್ನು ನಾನು ಬೆಳೆಸಿದ್ದಾರೆ. ಮತ್ತೆ ಅನೇಕ ಇಲ್ಲಿ ಯಾರು ಹೋರಾಟ ಮಾಡುವ ಮುಂಚೂಣಿಯಲ್ಲಿ ಕಮ್ಯುನಿಸ್ಟ್ನಲ್ಲಿ ಇರುವವರು ಯಾರು ಲೀಡರ್ಸ್ಗಳು? ಬ್ರಾಹ್ಮಣರೇ ಇರುವುದು. ನಾವೇನು ದಲಿತರ ಲೀಡರ್ ಆಗಿರಲ್ಲ. ಇಲ್ಲಿಂದ ಪಶ್ಚಿಮ ಬಂಗಾಳದಿಂದ ಈ ಕೇರಳ ತನಕ ನೋಡಿದ್ರು ಲೀಡರ್ ಯಾರು? ಎಡಪಂಥೀಯ ಲೀಡರ್ಗಳು ಯಾರು? ಬ್ರಾಹ್ಮಣರೇ ಆಗಿರ್ತಾರೆ. ಅದನ್ನು ನಾವು ಅವ್ರ ಪಾಪ ತಿದ್ಕೊಂಡಿದ್ದಾರೆ. ನಾನು ಹೇಳೋದು, ಒಂದು ಸಮುದಾಯ ಈ ವ್ಯವಸ್ಥೆಯನ್ನು ಜಾರಿ ಮಾಡಿಕೊಂಡು ತನ್ನ ಲಾಭಕ್ಕೋಸ್ಕರ ನಿರಂತರವಾಗಿ ಶೋಷಿತವನ್ನು ಮಾಡ್ತಿದ್ದಾರಲ್ಲ, ಆ ವ್ಯವಸ್ಥೆಯನ್ನು ನಾವು ಖಂಡಿಸ್ತಿದ್ದೇವೆ. ಆ ವ್ಯವಸ್ಥೆಗೋ ವಿರುದ್ಧ ನಾವು ಹೋರಾಟ ಮಾಡ್ತಿದ್ದೇವೆ. ಸರಿ, ವಾಸುದೇವ್ ಭಟ್ರೆ, ನಾನು ತಾವೊಬ್ರು ಹಿಂದೂ ಸಂಘಟನೆಯ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂಥವ್ರು. ತಮ್ಮ ಬೈಠಕ್ಗಳಾಗ್ತಾ ಇರ್ತವೆ, ಕಾರ್ಯಕ್ರಮಗಳಾಗ್ತಾ ಇರ್ತವೆ, ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಕೇಳ್ತಾ ಇರ್ತೀರಿ. ಈ ಬೈಠಕ್ಗಳಲ್ಲಿ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳುವಾಗ ತಾವು ವಾಸುದೇವ್ ಭಟ್ರು ಬ್ರಾಹ್ಮಣ ಸಮುದಾಯದವರು, ತಮ್ಮ ಸಮುದಾಯದಲ್ಲಿ ತಮ್ಮ ಸಂಘಟನೆಯಲ್ಲಿ ಇನ್ನೂ ಎಲ್ಲ ಸಮುದಾಯಕ್ಕೆ ಸೇರಿದಂಥವ್ರು ಇದ್ದಾರೆ, ದಲಿತರು ಇದ್ದಾರೆ, ಇನ್ನೂ ಎಲ್ಲ ಸಮುದಾಯಕ್ಕೆ ಸೇರಿದಂಥವ್ರು ಇದ್ದಾರೆ. ಈ ತಮ್ಮ ಕಾರ್ಯಕರ್ತರು ಪ್ರಸ್ತಾಪ ಮಾಡಿದ್ದಿಲ್ವಾ ತಮ್ಮಲ್ಲಿ? ಇದು ವಾಸುದೇವ್ ಭಟ್ರೆ, ಇದರ ಬಗ್ಗೆ ನಾವು ಹೋರಾಟ ಮಾಡೋದು ಬೇಡವಾ? ಇಲ್ಲ, ನಮಗೆ ಇಲ್ಲಿವರೆಗೆ ಆ ಚರ್ಚೆಗಳು ಬಂದಿಲ್ಲ. ಯಾಕೆ ಅಂತ ಹೇಳ್ತೇನೆ, ನಮಗೆ ಅದರ ವಸ್ತುಸ್ಥಿತಿ ಗೊತ್ತಿದೆ. ನಮ್ಮ ಸಂಘಟನೆಗಳು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಭಾರತದ ಸಾಂಸ್ಕೃತಿಕ ಪರಂಪರೆ ಒಳಗೆ ಏನೆಲ್ಲ ಬೆಳೆದುಕೊಂಡು ಬಂದಿದೆ ಅದನ್ನು ತಿಳಿಸ್ತಾ ಇದ್ದೇವೆ, ಮೌಢ್ಯವನ್ನಲ್ಲ. ಸುಧಾರಣಾವಾದಿ ಪ್ರಕ್ರಿಯೆಗೆ ಸಂಘಟನೆ ಒಳಗೆ ಬಹಳ ದೊಡ್ಡ ಜಾಗವನ್ನು ಮಾಡಿಕೊಡ್ತಾ ಇದ್ದೇವೆ. ಅದರ ಜೊತೆಗೇನೆ ಆ ಒಂದು ವಾತಾವರಣ ನಂಬಿಕೆಯಿಂದ ಬೆಳ್ಕೊಂಡು ಬಂದಿದೆ. ಆ ನಂಬಿಕೆ ಉಳಿಸ್ಕೊಳ್ಬೇಕು ಅನ್ನೋ ಶ್ರದ್ಧೆ ಬಂದಾಗ ಬಾಕಿ ವಿಚಾರಗಳು ಗೌಣ ಆಗ್ತದೆ. ನಾನು ಅದಕ್ಕೆ ಹೇಳ್ತಾ ಇರುವಂತಹದ್ದು, ಆಸ್ತಿಕ ಸಮುದಾಯದ ಬಂದಿರತಕ್ಕಂಥ ಸವಾಲು, ಸಮಾಜಕ್ಕೆ ಬಂದಿರತಕ್ಕಂಥ ಎಲ್ಲ ಸವಾಲುಗಳು. ಹಲೋ, ನಮಸ್ಕಾರ. ಹಲೋ, ನಮಸ್ತೆ. ತಮ್ಮ ಹೆಸರು ಹೇಳಿ.
ಇದು ಬೆಳ್ತಂಗಡಿಯಿಂದ ಶಫಿ ಅಂತ ಹೇಳಿ. ಶಫೀಕಾ? ಹೌದು ಸರ್. ಹೇಳಿ ಶಫೀಕ್. ಇವರು ನಮ್ಮ ವಾಸ್ತವ ಬಿಟ್ರೆ ಈಗೊಬ್ರು ಕುಂದಾಪುರದಿಂದ ಹೆಸರು ಹೇಳ ಬಯಸದೆ ಅವರು ಫೋನ್ ಮಾಡಿದ್ರು. ಹೌದು. ಯಾರೋ ಒಬ್ಬ ಆಂಧ್ರ ಪ್ರದೇಶ ಯಾರೋ ಒಬ್ಬ ಓವೈಸಿ ಒಬ್ಬ 20 ಕೋಟಿ ಮುಸಲ್ಮಾನರ ಪರವಾಗಿ ನಾನು 100 ಕೋಟಿ ಹಿಂದೂಗಳನ್ನು ಎತ್ತಿ ಹಾಗೆ ಹೀಗೆ ಅಂತ ಹೇಳಿದ್ರೆ ಅದು ನಮ್ಮ ಅವ ಪ್ರತಿನಿಧಿ ಅಲ್ಲ. ಅವನನ್ನು ದೇಶದಿಂದ ಗಡಿಪಾರು ಮಾಡಬೇಕು ಅಂತ ಹಲವಾರು ಮುಸ್ಲಿಂ ಸಂಘಟನೆಗಳು ಒತ್ತಾಯಿಸ್ತವೆ. ನಾವು ಕೂಡ ಹೇಳ್ತಾ ಇದ್ದೇವೆ ಅಂತವರು ದೇಶದ್ರೋಹಿಗಳು. ಆದ್ರೆ ಇದೇ ಕುಂದಾಪುರದವರಿಗೆ ಇವರು ಪ್ರಮೋದ್ ಮುತಾಲಿಕ್ ಮಾಡಿದಂತ ಇದನ್ನು ಕಾಣುವುದಿಲ್ಲ. ಯಾವುದು ನಮ್ಮ ಚಿಂದಗಿಯಲ್ಲಿ ಧ್ವಜ ಹಾರಿಸಿದ್ದು ಅಥವಾ ಶಫೀಕ್ ದಯವಿಟ್ಟು ತಾವೊಂದು ಅರ್ಥ ಮಾಡ್ಕೊಳ್ಬೇಕು. ನಾವು ಇವತ್ತು ಚರ್ಚೆ ಮಾಡ್ತಾ ಇರುವಂತ ವಿಚಾರ ಪಂಕ್ತಿ ಭೇದದ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಿ. ಸರಿ, ಆದ್ರೆ ಪಂಕ್ತಿ ಭೇದ ವಿಷಯವೇ ನಾನು ಹೇಳ್ತಾ ಇದ್ದಾನೆ. ಅದೇ ಆ ವಿಷಯಕ್ಕೆ ಬರ್ತೇನೆ ಸರ್. ಯಾಕಂದ್ರೆ ಈ ನಾನು ಕೂಡ ಬ್ರಾಹ್ಮಣರೇ ನನಗೆ ಜಾಸ್ತಿಯಾಗಿ ಫ್ರೆಂಡ್ಸ್ ಇಲ್ಲೇ ಇದ್ದಾರೆ. ಬೇಕಾದಷ್ಟು ಹಯವಾದನ ಮೂರ್ಸಿಗ್ರಿ ಮತ್ತೆ ಇವರೆಲ್ಲ ನಮ್ಮ ಫ್ರೆಂಡ್ಸ್, ಸುರೇಶ್ ಭಟ್ ಇರ್ಲಿ ಎಲ್ಲರೂ ನಮ್ಮ ಫ್ರೆಂಡ್ಸ್. ಅವರು ಬ್ರಾಹ್ಮಣ. ನಾನು ಕೂಡ ಜೈನ್ ಮಲ್ಪೆ ಹೇಳಿದಾಗೆ ಬ್ರಾಹ್ಮಣ್ಯವನ್ನು ವಿರೋಧಿಸ್ತೇನೆ ಹೊರತು ಬ್ರಾಹ್ಮಣರನ್ನು ಯಾವತ್ತೂ ವಿರೋಧಿಸಲ್ಲ. ಯಾಕಂದ್ರೆ ತುಂಬಾ ವಿಚಾರವಾದಿಗಳು, ಸಾಹಿತಿಗಳು, ಬೇಕಾದಷ್ಟು ಜನ ಬ್ರಾಹ್ಮಣರು ಇದ್ದಾರೆ. ಜನ ಇದು ಸಮಾನತೆಯ ಪರ ಇದ್ದಾರೆ. ಈಗ ನಾನು ಇವರು ವಾಸ ಭಟ್ರಿಗೆ ಹೇಳುದು, ಇಲ್ಲಿಯ ಮುಸ್ಲಿಮ್ಸ್, ಇಲ್ಲಿಯ ಪಾಶ್ಚಾತ್ಯ ಧರ್ಮ ಯಾವ್ದು ಅಂತ ಹೇಳ್ತೀರಾ ನೀವು, ಮುಸ್ಲಿಮ್ಸ್ ಅಥವಾ ಕ್ರಿಶ್ಚಿಯನ್ಸ್, ಇದೆಲ್ಲ ಬರ್ಲಿಕ್ಕೆ ಇದೇ ಬ್ರಾಹ್ಮಣರೇ ಕಾರಣ. ಹಲೋ ಹೇಳಿ. ಇದು ನಾನು ಹೇಳುದು ವಾಸು ಭಟ್ರೆ ಹೇಳ್ತಾ ಇದ್ದೀನಿ. ಇದನ್ನು ಸ್ವಾಮಿ ವಿವೇಕಾನಂದರ ಆತ್ಮಚರಿತ್ರೆ ನೀವು ಸರಿಯಾಗಿ ಓದಿದ್ರೆ ನಿಮಗೆ ಗೊತ್ತಾಗ್ತದೆ. ಇದು ಇಲ್ಲಿಯ ಯಾವುದು ನೀವು ವಿದೇಶಿ ಧರ್ಮ ಅಂತ ಹೇಳ್ತೀರಾ, ಅದೆಲ್ಲ ಬರ್ಲಿಕ್ಕೆ ಕಾರಣ ಯಾರು ಸರ್? ನೀವು ಶೂದ್ರರನ್ನ ದಲಿತರನ್ನ ನೀವು ತುಳಿದಷ್ಟು ಯಾವ ಧರ್ಮದಲ್ಲಿ ನಾವು ಪುರಾಣ ಕಥೆ ನೋಡ್ಲಿಕ್ಕೆ ಹೊರಟಿದ್ರು. ದ್ರೋಣಾಚಾರಿ, ಏಕಲವ್ಯನ ಕತೆ, ಶಂಭೂಕನ ಕತೆ ಮತ್ತು ಜಮದಗ್ನಿ ಮುನಿ ತನ್ನ ರೇಣುಕಾದೇವಿಯ ತಲೆ ಕಡಿದು ಅದಕ್ಕೆ ಅಸ್ಪೃಶ್ಯರ ಅವರ ತಲೆಯನ್ನು ಜೋಡಿಸಿದ್ದು, ಇದೆಲ್ಲ ಕತೆ ನೀವು ಓದಿದ್ದೀರಾ ಇಲ್ಲ ಅಂತ ಗೊತ್ತಿಲ್ಲ ನಮಗೆ. ಓಕೆ ಶಫೀಕ್, ಧನ್ಯವಾದಗಳು. ಅವರು ವಾಸ್ತವ ಭಟ್ರಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾನು ಮತ್ತೆ ಕೇಳಬೇಕು, ಹಿಂದೂ ಸಂಘಟನೆಯ ಯಾವೊಬ್ಬ ವ್ಯಕ್ತಿ ಕೂಡ ತಮ್ಮಲ್ಲಿ ಈಗ ವಾಸ್ತವ ಭಟ್ರಲ್ಲಿ ಬಂದು ಕೇಳಿದ್ದಿಲ್ವಾ? ನಮ್ಮಲ್ಲಿ ಇದು ಪ್ರಶ್ನೆ ಬರಲಿಲ್ಲ. ಯಾರೂ ಕೂಡ ಮಾತಾಡಿದ್ದು ಇಷ್ಟಿದ್ದು ಕೂಡ ಇಲ್ಲಿವರೆಗೆ ನಮ್ಮಲ್ಲಿ ಆ ವಿಚಾರಗಳೇ ಬಂದಿರಲಿಲ್ಲ. ಆದರೆ ಈ ಸಲ ದಲಿತರ ಕೇರಿಗಳಿಗೆ ನಾವು ಹೋಗಬೇಕು, ಅವರನ್ನು ಹಿಂದೂ ಸಮಾಜದ ಬಗ್ಗೆ ನಾನೇ ಪ್ರಥಮ ಪೀಠಿಗೆ ಹಾಕಿದ್ದು. ಅಲ್ಲಿಯೂ ನನಗೆ ಆಶ್ಚರ್ಯ ಹೇಳ್ತೇನೆ, ಅನೇಕರು ಆಶ್ಚರ್ಯ ವ್ಯಕ್ತಪಡಿಸಿದ್ದಿತ್ತು. ಇಲ್ಲ, ನಾವು ಈ ಹೆಜ್ಜೆಗಳನ್ನು ಇಟ್ಕೊಂಡು ಹೋಗಬೇಕು ಅಂತ ಹೇಳುವ ಪ್ರಥಮ ಪೀಠಿಗೆ ಹಾಕಿದವನು ನಾನೇ. ಕೇಳಿ ನಮ್ಮ ಸಂಘಟನೆ ಕಾರ್ಯಕರ್ತರ ಹತ್ರ. ಅವರನ್ನು ನಿಮ್ಮ ಇದಕ್ಕೆ ಸೆಳ್ಕೊಳ್ತೀರಿ ಇನ್ನು? ಅಯ್ಯೋ, ಇದನ್ನು ನೀವು ಹೇಳ್ತೀರಲ್ಲ, ಪಾಪದವರನ್ನೆಲ್ಲ ಏನ್ ಮಾಡ್ತೀರಿ? ಪಾಪ ಅವ್ರಿಗೆ ಏನು ಗೊತ್ತಿರೋದಿಲ್ಲ, ಅವರನ್ನು ಕೂಡ ಪಾಪದವರ ಮೇಲೆ ಎತ್ತಿ ನಮ್ಮನ್ನು ಸಾವಿರಾರು ಕಾರ್ಯಕರ್ತರು ನಮ್ಮನ್ನು ಒಪ್ತಾರ? ಎಲ್ಲ ಪಾಪ ಬಿಡಿ, ಧರ್ಮದ ಅಮಲ್ನಲ್ಲಿ ಇರುವ ಕಾರ್ಯಕ್ರಮದ ಕೊನೆ ಅಂತ ಬೇಡ. ಇದನ್ನೆಲ್ಲ ನಿಮ್ಮ ಶಬ್ದಕ್ಕೆ ಪ್ರಯೋಗ. ಒಂದು ವಿಚಾರ ಹೇಳ್ತೇನೆ, ಆಸ್ತಿಕ ಸಮಾಜದಕ್ಕೆ ಬಂದಿರತಕ್ಕಂಥ ಎಲ್ಲ ಸವಾಲುಗಳು, ಸಂದರ್ಭಗಳನ್ನು ನಾವು ಕಾಲಕಾಲಕ್ಕೆ ಸುಧಾರಣೆಯೋ ಅದಕ್ಕೆ ಬೇಕಾದ ಉತ್ತರಗಳನ್ನು, ಚಿಂತನೆಗಳನ್ನು ನಾವು ಮಾಡ್ತೇವೆ. ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ವೋ ಬಿಟ್ಟು ಬಿಡಿ. ಆದರೆ ನಂಬಿಕೆಯನ್ನು ಪ್ರಶ್ನೆ ಮಾಡುವ, ನಂಬಿಕೆಯ ಮೇಲೆ ಸವಾರಿ ಮಾಡುವ, ನಂಬಿಕೆಯನ್ನು ಅವಹೇಳನ ಮಾಡ್ತಕ್ಕಂಥ ಆ ಪ್ರಕ್ರಿಯೆ ಊಟ ಹಾಕೋದಕ್ಕೆ ನಾನು ಉತ್ತರ ನಿಲ್ಲಿ ಅಂತ ಕೆಲಸ ನಡೆದ್ರೆ ಇಡೀ ಆಸ್ತಿಕ ಸಮಾಜ ಮುಂದಿನ ದಿನಗಳಲ್ಲಿ ಉತ್ತರ ಕೊಡಬೇಕಾಗ್ತದೆ. ಅದಕ್ಕೆ ಸಿದ್ಧರಾಗಿರಿ, ನಾವು ಸಿದ್ಧ. ವಾಸ್ತವ ಭಟ್ರೆ, ನಾನು ಕೊನೆಯದಾಗಿ ನಿಮ್ಮ ಹತ್ರ ಕೇಳ್ತೇನೆ. ನಾವು ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಈ ಒಂದು ಸಮಸ್ಯೆ ಈಗ ಒಂದು ಸಂಘಟನೆಗಳು ಪಂಕ್ತಿ ಭೇದ, ಮಡೆಸ್ಥಾನ ಈ ವಿಚಾರದ ಬಗ್ಗೆ ಪ್ರತಿಭಟನೆಗಳು ವ್ಯಕ್ತವಾಗ್ತಾ ಇದ್ದಾವೆ, ವಿವಾದಗಳು ಎದ್ದಿರುವಂಥದ್ದು. ಈ ಸಮಸ್ಯೆಯನ್ನು ನಿವಾರಣೆ ಮಾಡೋದಕ್ಕೆ ಈಗ ಉಡುಪಿಯ ಸ್ವಾಮೀಜಿಗಳು, ಪೇಜಾವರ ಸ್ವಾಮೀಜಿಗಳಾಗಿರ್ಬೋದು, ಅಥವಾ ಹಿಂದೂ ಸಂಘಟನೆಯಲ್ಲಿ ತಾವು ತೊಡಗಿಸಿಕೊಂಡವರು, ಹಿಂದೂ ಸಂಘಟನೆಯ ಹಿರಿಯರು ಯಾವ ರೀತಿ ಮುಂದೆ ಹಮ್ಮಿಕೊಡ್ತೀರಿ? ಸುಧಾರಣಾ ಪ್ರಕ್ರಿಯೆಗಳನ್ನು ನಾವು ಓಪನ್ ಮನಸ್ಥಿತಿಯಿಂದ, ಉದಾರ ಚಿಂತನೆಯಿಂದ ನೋಡುವಂಥ ಮಾಧ್ಯಮ ಬೇಕು. ಇವತ್ತು ಪೇಜಾವರ ಶ್ರೀಗಳ ಮೂಲಕ ಇಡೀ ಹಿಂದೂ ಸಮಾಜ ಹೆಜ್ಜೆ ಹಾಕಿಕೊಂಡು ಮಡೆಸ್ಥಾನದ ವಿಚಾರದಲ್ಲಿ ಕೊಟ್ಟಿರತಕ್ಕಂಥ ನ್ಯಾಯವನ್ನು ಒಪ್ಪಿದ್ದೇವೆ. ಅವರು ಕೂಡ ಅತ್ಯಂತ ಆಕ್ರೋಶಭರಿತರಾಗಿ ಮಡೆಸ್ಥಾನವನ್ನು ವಿರೋಧಿಸಿದರು. ಅದಕ್ಕೆ ಬದಲಿ ಪರಿವರ್ತನೆ ಮಾರ್ಗವನ್ನು ಸಮಾಜಕ್ಕೆ ತಿಳಿಸಿಕೊಡ್ತಾ ಇದ್ದಾರೆ. ಆ ನೆಲೆಯಲ್ಲಿ ಪ್ರಕ್ರಿಯೆಗಳು ನಡೀತಾ ಇರಬೇಕಾದ್ರೆ ಅದನ್ನು ಒಪ್ಪಿಕೊಂಡು ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸುವಂತ ಟೋಟಲಿ ಈಗ ಪಂಕ್ತಿ ಭೇದ ಅನ್ನುವಂಥದ್ದು ನಿಲ್ಲುವ ಪ್ರಶ್ನೆ ಇಲ್ಲ. ಈಗ ಸದ್ಯಕ್ಕೆ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಏನಕ್ಕೆ ಪ್ರಕಾರನೇ ನಾಳೆ ಬೆಳಗಾಗೋದ್ರೊಳಗೆ ಈ ಸುಧಾರಣಾ ಪ್ರಕ್ರಿಯೆಗಳನ್ನು 4 ಜನ ಮೂಢನಂಬಿಕೆ ಉಳ್ಳವರು ಅಥವಾ ನಂಬಿಕೆ ಇಲ್ಲದಂತ ನಾಸ್ತಿಕರು ಅಥವಾ ಅದಕ್ಕೆ ನಂಬಿಕೆ ಇಲ್ಲದಂತವ್ರು ಮಾತಾಡಿದ ಕಾರಣಕ್ಕೆ ಶಿಷ್ಟಾಚಾರಗಳನ್ನು ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಭಾರತದ ಪರಂಪರೆ ಆಗಿದೆ. ನಾವು 65 ವರ್ಷದ ಸಂವಿಧಾನದ ಚೌಕಟ್ಟಿನಲ್ಲಿ ಇಷ್ಟು ದೊಡ್ಡ ಸ್ಥೂಲವಾದಂಥ ವಿಚಾರಗಳನ್ನು ತೀರ್ಮಾನ ಮಾಡ್ತೇವೆ ಅಂತ ಹೇಳುವಂತಹ ಸಾಧು ಅಲ್ಲ, ಅದು ಸಖ್ಯವಲ್ಲ. ಇಡೀ ಹಿಂದೂ ಸಮಾಜ ಅದಕ್ಕೆ, ಆಸ್ತಿಕ ಸಮಾಜ ಅದಕ್ಕೆ ಬದ್ಧತೆ ಇದ್ದೇವೆ. ನಾವು ಮುಂದಿನ ದಿನಗಳಲ್ಲಿ ಸಮಾಜ ಇಡೀ ಸಮಾನ ಮುಂದಿನ ದಿನಗಳಂದ್ರೆ ಯಾವಾಗಲೂ ತೆಗೆದು ದ್ವಂದ್ವ
ಯಾವಾಗಲೂ ತೆಗೆದುಕೊಳ್ಳಿ. ಈ ತರದ ದ್ವಂದ್ವಗಳಿಂದಲೇ ಸಮಾಜವನ್ನು ಹಾಳು ಇಷ್ಟು ಮಾಡಿ. ಸುಧಾರಣೆ ನಡೆದುಕೊಂಡು ಬಂದಿರುವಾಗ ಮುಂದಿನ ದಿನಗಳಿಗಾಗಿ ಶುಭೋದಯದ ಸೂರ್ಯೋದಯಕ್ಕಾಗಿ ಕಾಯೋಣ. ಸರಿ, ಜಯನ್ ಮಲ್ಪೆ ಅವರೇ, ಕೊನೆಯದಾಗಿ ತಾವೇನು ಹೇಳ್ತೀರಿ? ಖಂಡಿತ ಇದು ಅತ್ಯಂತ ಮೌಢ್ಯದ ಇದನ್ನು ನಾವು ನಿಲ್ಲಿಸಲೇಬೇಕಾಗಿದೆ. ಯಾವ ದಿನಗಳನ್ನು ಕಾಯುವ ಪ್ರಶ್ನೆ ಇಲ್ಲ. ಸರ್ಕಾರ ನಾವು ಹೇಳುವಂಥದ್ದು ಇವರ ಮನೆಯಲ್ಲಿ ಇವರು ಪಂಕ್ತಿ ಭೇದ ಮಾಡಿಕೊಳ್ಳಿ, ಇನ್ನೆಲ್ಲಾದ್ರು ಏನು ಮಾಡಿಕೊಳ್ಳಿ ಬ್ರಾಹ್ಮಣರ ಕುಕೇರಿಯಲ್ಲಿ. ನನ್ನ ಪ್ರಶ್ನೆ ಏನಂದರೆ, ಸರ್ಕಾರದ ಇದು ಮುಜರಾಯಿ ಇಲಾಖೆಯಿಂದ ಹಣ ಪಡ್ಕೊಂಡು, ಸರ್ಕಾರದ ಹಣ ಪಡ್ಕೊಂಡು ಯಾವ ಯಾವ ದೇವಸ್ಥಾನಗಳಿದೆಯಾ ಅಲ್ಲಿ ಎಲ್ಲೆಲ್ಲಿ ಪಂಕ್ತಿ ಭೇದ ಮಾಡ್ತೇವೆ, ಇದು ಅನಿಷ್ಟತೆ, ಇದು ಸಮಾಜ ವಿರೋಧಿ. ಇಂಥ ವ್ಯವಸ್ಥೆ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಮತ್ತು ಇದನ್ನು ನಿಲ್ಲಿಸಬೇಕು. ನಾವು ನಿಲ್ಲಿಸೋದಲ್ಲ, ನಿಜವಾಗಿಯೂ ಈ ದೇಶದ ಪ್ರಜಾಪ್ರಭುತ್ವವನ್ನು ಅರ್ಥ ಮಾಡಿಕೊಂಡಂತಹ ಸರ್ಕಾರ ನಿಲ್ಲಿಸಬೇಕಾಗಿದೆ. ಇದು ಯಾರು ಕೂಡ ನಾನು ಹೇಳಿದಲ್ಲ, ಇದು ಶತಮಾನಗಳಿಂದ ಈ ತರದ ವ್ಯವಸ್ಥೆಗೆ ಹೋರಾಟ ಮಾಡ್ತಾ ಇದ್ದಾರೆ. ಮುಜರಾಯಿ ಸಚಿವರನ್ನು ಮೀಟ್ ಆದದ್ದೇನಾದ್ರೂ ಇದೆಯಾ? ಅವರು ಅರ್ಥ ಮಾಡ್ಕೊಳ್ಬೇಕು. ಈಗ ಪೇಜಾವರ ಸ್ವಾಮೀಜಿ ಅವರು ಮನವಿ ಕೊಡುವಂತದ್ದು ಈಗಾಗಲೇ ನಾವು ಮನವಿ ಕೊಟ್ಟಿದ್ದೇವೆ. ಇವತ್ತು ಕೂಡ ಹೋರಾಟ ಮಾಡಿ ಸಂಜೆ ಹೊತ್ತಿಗೆ ಡಿ ಸಿ ಆಫೀಸ್ ಮೂಲಕ ರಾಜ್ಯಪಾಲರಿಗೆ ಈ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೇವೆ ಈ ವ್ಯವಸ್ಥೆ ವಿರುದ್ಧ. ನಾನು ಯಾವತ್ತೂ ಹೇಳ್ತೇನೆ ನೋಡಿ, ಒಂದು ವ್ಯವಸ್ಥೆಯನ್ನು ಹೇಗೆ ಹಾಳು ಮಾಡ್ತಾರೆ ಅಂದರೆ, ಒಂದು ಕಡೆ ಇದನ್ನು ಪ್ರತಿಪಾದಿಸ್ತಾರೆ ಸ್ವಾಮೀಜಿಗಳು, ಇನ್ನೊಂದು ಕಡೆ ಬನ್ನಿ ಚರ್ಚೆ ಮಾಡೋಣ ಅಂತ ಹೇಳ್ತಾರೆ. ದ್ವಂದ್ವಗಳು ಮಾಡಬಾರ್ದು. ನಾನು ಹೇಳೋದು ನೇರವಾಗಿ ಕೂತ್ಕೊಂಡು ಮಾತಾಡುವ ಅಂತ ಹೇಳ್ಬೋದು. ನಮ್ಮಲ್ಲಿ ತಪ್ಪಿದ್ರೆ ಸರಿ ಮಾಡಿಕೊಳ್ಳುವ ಅಂತ ಮನೋಸ್ಥಿತಿಯನ್ನು ನಾವು ಗೌರವಿಸ್ತೇವೆ. ಆದರೆ ಇಲ್ಲಿ ಅದು ಆಗುದಿಲ್ಲ ಈ ಥರ ಅಂತ ಹೇಳೋದು, ಇನ್ನೊಂದು ಕಡೆ ಬನ್ನಿ ಅಂತ ಮಾತಾಡುವಂಥ ಚರ್ಚೆ, ಒಂದು ಸ್ಪಷ್ಟ ನಿಲುವಲ್ಲಿ ಇರಬೇಕು. ಗೊಂದಲ ಇರಬಾರ್ದು ಮನುಷ್ಯನಲ್ಲಿ. ಮತ್ತೆ ಚಳವಳಿಗಳನ್ನು ನಾಶ ಮಾಡುವಂಥ ಜನರು ಬರದ ರೀತಿಯಲ್ಲಿ ದ್ವಂದ್ವ ರೀತಿಯಲ್ಲಿ ಹೇಳಿಕೆ ಕೊಡುವಂಥದ್ದು ಅಗತ್ಯ ಇಲ್ಲ. ನಾನು ಹೇಳುವಂಥದ್ದು ನಮ್ಮ ಸ್ಪಷ್ಟತೆ ಇದೆ. ಮತ್ತೆ ಇಲ್ಲಿ ಎಲ್ಲರಿಗೂ ಗೊತ್ತಿದೆ, ಬ್ರಾಹ್ಮಣರಿಗೂ ಗೊತ್ತಿದೆ, ಈ ವ್ಯವಸ್ಥೆಗೆ ಗೊತ್ತಿದೆ, ಮಠಾಧೀಶರಿಗೂ ಗೊತ್ತಿದೆ ಇದು ನಮ್ಮದು ತಪ್ಪು ಅಂತ. ಅಂದರೆ ನಾವು ಎಲ್ಲರೂ ದಲಿತರಂತಲ್ಲ, ಈ ದೇಶದ ಹಿಂದುಳಿದ ವರ್ಗದವರು ಈಗ ವಿದ್ಯಾವಂತರಾಗಿದ್ದಾರೆ ಅಂತ ಸ್ವಲ್ಪ ಮಟ್ಟಿಗೆ ಅವರು ಯೋಚನೆ ಮಾಡುವಂತ ಶಕ್ತಿ ಉಳ್ಳವರಾಗಿದ್ದಾರೆ. ನಮ್ಮದು ಇನ್ನು ನಡೆಯುವುದಿಲ್ಲ. ಈ ತರದ ಪಂಕ್ತಿ ಭೇದ ಮಾಡಿದರೆ ಖಂಡಿತ ನಾವು ಈ ರೀತಿಯ ಇದಾಗ್ತವೆ. ಅದಕ್ಕೋಸ್ಕರ ಸುಧಾರಣೆ ಏನಿಲ್ಲ. ನಾನು ಹೇಳುವಂತದ್ದು ಔದಾರ್ಯತೆ ಇಲ್ಲದೆ ನಮ್ಮಲ್ಲಿ ಔದಾರ್ಯತೆ ಇದೆ, ನಾನು ಹೇಳುವಂತದ್ದು ಖಂಡಿತ ಇಲ್ಲ. ನಾನು ಹೇಳುವಂತದ್ದು ಕಾವಿ ತೊಟ್ಟು ಕಾವಿ ಕೆಲಸನೇ ಮಾಡ್ಬೇಕು ವಿನಃ ಬಿಟ್ಟು ಬೇರೆ ಕಾದಿ ಕೆಲಸ ಮಾಡಬಾರ್ದು ಅಂತ ಹೇಳುವಂತದ್ದು ಇಲ್ಲ. ಎಲ್ಲರೂ ಯಾರು ಒಬ್ಬ ಸ್ವಾಮೀಜಿ ಬಗ್ಗೆ ಹೇಳ್ತಾರೆ, ಎಲ್ಲರ ಬಗ್ಗೆ ಹೇಳ್ತಾರೆ, ಅವರಿಗೆ ಯೋಗ್ಯತೆ ಇಲ್ಲ ಬಿಡಿ. ನಮ್ಮ ಬಗ್ಗೆ ಮಾತಾಡುವ ಯೋಗ್ಯತೆ ಇಲ್ಲ. ಯಾವ ಸ್ವಾಮೀಜಿಗಾಗ್ಲಿ, ಯಾವ ಹಿಂದೂ ಪರ ಇವರಿಗಾಗ್ಲಿ ದಲಿತರ ಬಗ್ಗೆ ಮಾತಾಡುವ ಅಗತ್ಯ ಇಲ್ಲ. ನಾನು ಹೇಳುವುದಷ್ಟೇ, ನಿಮ್ಮ ದೇವರು ಇರ್ಬೋದು, ಧರ್ಮ ಇದು, ದಯವಿಟ್ಟು ದಲಿತರ ಕೇರಿಗೆ ಬರಬೇಡಿ, ದಲಿತರ ಬಗ್ಗೆ ಮಾತಾಡಬೇಡಿ. ನಾನು ಹೇಳ್ತಿರೋದಷ್ಟೇ, ದಲಿತರ ಬಗ್ಗೆ ಮಾತಾಡಬೇಡಿ. ನಾನು ಹೇಳ್ದೆ ನೀವು ಏನಾದ್ರೂ ಮಾಡ್ಕೊಂಡಿರಿ ದಲಿತರ ಬಗ್ಗೆ ಮಾತಾಡಬೇಡಿ. ನಮ್ಗೆ ಬೌದ್ಧ ಧರ್ಮದ ಕಡೆಗೆ ನಮ್ಮ ಜನರನ್ನು ಕೊಂಡೋಗ್ತೇವೆ. ನಮ್ಗೆ ಸ್ವತಂತ್ರ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಈ ನೆಲದಲ್ಲಿ ಯಾರು ಕೂಡ ದಲಿತರ ಬಗ್ಗೆ ಬೇಕಾಗಿಲ್ಲ. ನಾವು ಸರ್ಕಾರದ ಹಣ ಇದೆ, ಏನು ಬೇಕಾಗಿಲ್ಲ, ಇಲ್ಲ ಬೇಕಾಗಿಲ್ಲ ಹೇಳುದಲ್ಲ. ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವ ಸಮಯ ಬಂದಿದೆ. 2 ಗಂಟೆಗಳ ಕಾಲ ದೀರ್ಘ ಕಾಲ ನಾವು ಚರ್ಚೆ ಮಾಡಿದ್ದೀವಿ. ಬಹಳಷ್ಟು ವಿಚಾರಗಳನ್ನು ಮುಕ್ತವಾಗಿ ಮಾತಾಡಿದಿರಿ ವಾಸುದೇವ್ ಭಟ್ರು ಮತ್ತು ಜಯನ್ ಮಲ್ಪೆ ಅವರು. ವಾಸುದೇವ್ ಭಟ್ರಿಗೆ ಕೃತಜ್ಞತೆಗಳು, ಅದೇ ರೀತಿ ಜಯನ್ ಮಲ್ಪೆ ಅವರಿಗೂ ಧನ್ಯವಾದಗಳು. ಇದು ಇವತ್ತಿನ ವಿಶೇಷ ಪಂಕ್ತಿ ಭೇದ ವಿಶೇಷ ಕಾರ್ಯಕ್ರಮ. ಇವತ್ತು ನಾವು 2 ಗಂಟೆಗಳ ಕಾಲ ದೀರ್ಘಕಾಲ ನಾವು ನಮ್ಮ ಸ್ಟುಡಿಯೋದಲ್ಲಿ ಚರ್ಚೆಯನ್ನು ಮಾಡಿದ್ದೀವಿ. ಎಲ್ಲಿಗೂ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಪಂಕ್ತಿ ಭೇದ ವಿಚಾರದ ಬಗ್ಗೆ ಅಥವಾ ವಿವಾದದ ಬಗ್ಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಹಿಂದೂ ಸಮಾಜದ ಹಿರಿಯರು ಅಥವಾ ಸ್ವಾಮೀಜಿಗಳು ಈ ಬಗ್ಗೆ ಹೇಳಿಕೆಯನ್ನು ಕೊಡಬೇಕಾಗ್ತದೆ ಮತ್ತು ದಿಟ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗ್ತದೆ. ಏನೇ ಇರ್ಬೋದು, ನಮ್ಮ ಸಮಾಜಕ್ಕೆ ಮಾರಕವಾಗುವಂಥ ಯಾವುದೇ ಸಂಗತಿಗಳು ನಮ್ಮ ರಾಜ್ಯದಲ್ಲಿ ನಡಿಬಾರ್ದು ಅನ್ನುವಂಥದ್ದು ಎಲ್ಲರ ಆಶಯ ಕೂಡ. ಯಾವುದೇ ರೀತಿಯ ಹೋರಾಟಗಳು, ಹಿಂಸಾ ಹೋರಾಟಗಳು ಆಗಬಾರ್ದು. ಆದಷ್ಟು ಬೇಗ ಈ ಸಮಸ್ಯೆ ಅಥವಾ ಈ ಒಂದು ಏನು ವಿವಾದ ಇದೆ ಅದು ಆದಷ್ಟು ಬೇಗ ಮುಕ್ತಾಯಗೊಳ್ಳಬೇಕು ಅನ್ನುವಂಥ ಆಶಯ ಎಲ್ಲರದ್ದು ಕೂಡ. ಇದು ಇವತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.